ಕಾಪು ತಾಲೂಕಿನಲ್ಲಿ ಕೊರೋನಾ ಪ್ರಕರಣ ಕಡಿಮೆ ಆಗುವ ಲಕ್ಷಣ ಕಂಡು ಬರುತ್ತಿದೆ. 50ಕ್ಕಿಂತ ಅಧಿಕ ಪ್ರಕರಣಗಳಿರುವ ಗ್ರಾಮಗಳನ್ನು ಸೀಲ್ ಡೌನ್ ಮಾಡಿ ಕೋವಿಡ್ ನಿಯಂತ್ರಿಸುವಲ್ಲಿ ಈಗಾಗಲೇ ಯಶಸ್ಸು ಕಂಡಿದೆ. ತಾಲೂಕಿನಾದ್ಯಂತ ಬೆಳಗ್ಗೆ 10 ಗಂಟೆಯವರೆಗೆ ಬಿರುಸಿನ ವ್ಯಾಪಾರ ನಡೆದಿದ್ದು, ದಿನಸಿ ತರಕಾರಿ, ಹಣ್ಣು, ಹಾಲು ಸಹಿತ ಇತರ ಅಗತ್ಯ ವಸ್ತು ಖರೀದಿಗಾಗಿ ಜನ ಬೆಳಗಿನಿಂದಲೇ ಪೇಟೆಯಲ್ಲಿ ಸಂಚಾರ ಮಾಡ್ತಾ ಇದ್ರು. ಈ ನಡುವೆ ಕೋವಿಡ್ ನಿಯಮಾವಳಿ ಪಾಲಿಸದ ವಾಹನ ಸವಾರರಿಗೆ, ಅಂಗಡಿ ಮಾಲೀಕರಿಗೆ ತಹಶೀಲ್ದಾರ್ ಪ್ರತಿಭಾ ಆರ್ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದನ್ನ ಸಂತೆ ಇಲ್ಲೇ ಮಾಡ್ಕೊಂಡಿದ್ದೀರ, ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳಿ, ಹೇಳ್ತಿಲ್ವಾ?